Thank you. ನಾಟ್ಯಕಲ್ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಅತಿಥಿ ಗಣ್ಯರನ್ನು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿ. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸಲಿದ್ದಾರೆ ಸಂಘದ ಸಿಬ್ಬಂದಿಗಳಾದ ಕುಮಾರಿ ಮೇಘಶ್ರೀ, ಕುಮಾರಿ ಕೀರ್ತಿಕಾ, ಕುಮಾರಿ ಮೀನಾಕ್ಷಿ, ಕುಮಾರಿ ಕಾವ್ಯ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶಿವಗಿರಿ ಶಿಖರಾಗ್ರೆ ದಿವ್ಯ ಪದ್ಮಾಸನಸ್ಥಂ ವರದಾಮಭಯಹಸ್ತಂ ಪಾಪ ವಿಧ್ವಂಸ ಪಾದಂ ಸುಜನನಿಕರ ಸೇವ್ಯಂ ಚಾರು ಕಾರುಣ್ಯ ನೇತ್ರಂ ಕಲಿಕಲುಷ ವಿನಾಶಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ. ವಿಘ್ನಗಳನ್ನು ಕಳೆದು ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ನಡೆಸಿಕೊಡು ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಅತಿಥಿ ಗಣ್ಯರನ್ನು ಸ್ವಾಗತಿಸಲು ಆಗಮಿಸುತ್ತಿದ್ದಾರೆ ನಮ್ಮ ಸಂಘದ ಉಪಾಧ್ಯಕ್ಷರಾದ ನೇಮಿರಾಜ್ ಪಿ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ 17ನೇ ನಾಟ್ಯಕಲ್ ಶಾಖೆ ಇದನ್ನು ದೀಪ ಪ್ರಜ್ವಲನೆ ಮಾಡಲು ಆಗಮಿಸಿದಂತಹ ಡಾಕ್ಟರ್ ರಾಮಾನುಜಂ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ಅಧ್ಯಕ್ಷರಾದ ಚಿತ್ತರಂಜನ್ ಬೋಳಾರಿವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಹಾಲಿ ಶಾಸಕರು, ಆತ್ಮಶಕ್ತಿಗೆ ನಿರಂತರ ಪ್ರೇರಣೆ ನೀಡಿ ತನ್ನ ಕ್ಷೇತ್ರದಲ್ಲಿ 3 ಶಾಖೆಗಳನ್ನು ತಮ್ಮ ದಿವ್ಯವಸ್ಥೆಯಿಂದ ಉದ್ಘಾಟಿಸಿ ಇದೀಗ 4ನೇ ಶಾಖೆಯನ್ನು ಉದ್ಘಾಟಿಸಿರುವ ನಮ್ಮೆಲ್ಲರ ನೆಚ್ಚಿನ ಯುಟಿ ಖಾದರ್ ಇವರನ್ನು ನಮ್ಮ ಎಲ್ಲರ ಪರವಾಗಿ ನಿರ್ದೇಶಕರಾದ ಆನಂದ್ ಎಸ್ ಕೊಂಡಾನ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ತಾಲೂಕು ಪಂಚಾಯತ್ ಸದಸ್ಯರು, ಸಮಾಜ ಸೇವಕಿಯಾದ ಶ್ರೀಮತಿ ಸುರೇಖಾ ಚಂದ್ರಾಸ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಸುಜಯಾ ಹೇಮಚಂದ್ರ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಸಂಘದ ನಾಟ್ಯಕಲ್ ಶಾಖೆಯ ತೆರೆಯಲು ಮುಖ್ಯ ಕಾರಣಕರ್ತರು ಹಾಗೂ ನಮಗೆ ನಿರಂತರ ಸಹಕಾರವನ್ನು ನೀಡಿ ಅಲ್ಲದೆ ಶಾಖೆ ತೆರೆಯಲು ಸ್ಥಳಾವಕಾಶ ಮಾಡಿಕೊಟ್ಟು ಸಹಕರಿಸಿದ ಉತ್ತಮ ಸಮಾಜ ಸೇವಕರು, ಮಂಜನಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀ ಮೊಹಮ್ಮದ್ ಹಸಿ ಒಡಚಿಲ್ ಇವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಪರಮೇಶ್ವರ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಇನ್ನೋರ್ವ ಅತಿಥಿಯಾದ ಹಲವು ಸಂಘ ಸಂಸ್ಥೆಗಳು ತೊಡಗಿಸಿಕೊಂಡಿರುವ ಮಲರಾಯ ಧೂಮಾವತಿ ಬಂಟದೇವಗಳ ಚಾರಿಟೇಬಲ್ ಟ್ರಸ್ಟ್ ಬೆಳರಿಂಗೆ ಕಿನ್ಯ ಇದರ ಅಧ್ಯಕ್ಷರಾಗಿರುವ ಶ್ರೀ ಬಾಬು ಶ್ರೀವಾಸ್ತ ಶಾಸ್ತ್ರ ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಸುರೇಶ್ ವಿ ಪೂಜಾರಿ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಇನ್ನೋರ್ವ ಸಮಾಜ ಸೇವಕರು, ವಿದ್ಯಾರತ್ನ ಎಜುಕೇಶನ್ ಟ್ರಸ್ಟ್ನ ಅಧ್ಯಕ್ಷರು, ವಿವಿಧ ಸಂಘ ಸಂಸ್ಥೆಗಳಲ್ಲಿ ತೊಡಗಿಕೊಂಡಿರುವ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ರಮನಾಥ್ ಸಲೀಲ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಸದಸ್ಯರಾದ ಶ್ರೀಯುತ ಕರೀಂ NS ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ಅಧ್ಯಕ್ಷರಾದ ಚಿತ್ತರಂಜನ್
ಬೋಳಾರ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಮಾನ್ಯನಾಡಿ ಗ್ರಾಮ ಪಂಚಾಯತ್ನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಹಾಗೂ ನಮಗೆ ಶಾಖೆ ತೆರೆಯಲು ಸಹಕರಿಸಿದ ಮಂಜನಾಡಿ ಗ್ರಾಮ ಪಂಚಾಯತ್ನ PDO ಶ್ರೀಯುತ ಮಂಜಪ್ಪ HH ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದೆ. ಇವರಿಗೆ ನಮ್ಮ ಸಂಘದ ಸಿಬ್ಬಂದಿಯಾದ ಹರಿಣಾಕ್ಷಿ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ವೇದಿಕೆ ಮೇಲೆ ಉಪಸ್ಥಿತಿರುವ ಮಂಜನಾಡಿ ಗ್ರಾಮ ಪಂಚಾಯತ್ ಸದಸ್ಯರು, ನಮ್ಮ ಶಾಖೆಯನ್ನು ತೆರೆಯಲು ಪ್ರಾರಂಭದಿಂದಲೂ ಉತ್ತಮ ಸಹಕಾರ ನೀಡಿದ ಶ್ರೀಯುತ ಅಬ್ಬಾಸ್ ಇವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಇವರಿಗೆ ಕೊಡ್ತಾರೆ. ನಮ್ಮ ಸಂಘದ ನಿರ್ದೇಶಕರಾದ ವಾಮನ್ ಕೆ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ನಾಟಕಲ್ ವರ್ತಕರ ಸಂಘದ ಅಧ್ಯಕ್ಷರು, ಸ್ಥಳೀಯ ಗಣ್ಯರು ಆದ ಶ್ರೀಯುತ ಹನೀಫ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಟ್ರಸ್ಟಿಯ ಸದಸ್ಯರಾದ ಬಾಬು ಎಸ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಅಲ್ಲದೆ ವಿನಂತಿ. ಸಂಘದ ನಿರ್ದೇಶಕರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಸೌಮ್ಯ ವಿಜಯ್, ಸಲಹಾ ಸಮಿತಿಯ ಸದಸ್ಯರು, ಎಲ್ಲ ಸಿಬ್ಬಂದಿಗಳು, ಅತ್ಯಂತ ಗೌರವಾನ್ವಿತ ಗ್ರಾಹಕರು, ಮಾಧ್ಯಮ ಛಾಯಾಗ್ರಾಹಕರಿಗೂ ಎಲ್ಲರಿಗೂ ಒಂದೇ ಮಾತಲ್ಲಿ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣ. ಸಹಕಾರಿ ಕ್ಷೇತ್ರದಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅತ್ಯಂತ ಜನಪ್ರಿಯವಾಗಿ ಜನರ ವಿಶ್ವಾಸವನ್ನು ಗಳಿಸಿಕೊಂಡು ಅತ್ಯಂತ ಯಶಸ್ವಿಯ ಒಂದು ಸಹಕಾರಿ ಕ್ಷೇತ್ರವಾಗಿ ಪರಿವರ್ತನೆಗೊಂಡಂತಹ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ 17ನೇ ಘಟಕದ ಈ ಪ್ರಾರಂಭೋತ್ಸವದ ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭವನ್ನು ಮತ್ತು ಈ 17ನೇ ಘಟಕವನ್ನು ಪ್ರಾರಂಭ ಮಾಡಿದಂಥ ಉದ್ಘಾಟನೆ ಮಾಡಿದಂತಹ ನಮ್ಗೆ ಆತ್ಮೀಯರು, ನಮ್ಗೆ ಗೌರವಿದ್ದರು, ಈ ಒಂದು ಪರಿಸರ ಚಿರಪರಿಚಿತರು ಮತ್ತು ಎಲ್ಲರಿಗೂ ಅತ್ಯಂತ ಆತ್ಮೀಯರಾಗಿರುವಂತಹ ದಕ್ಷಿಣ ಕನ್ನಡ ಬಿಲ್ಲವ ಸಮಾಜದ ಕೊಲ್ಯದರ ಗೌರವ ಅಧ್ಯಕ್ಷರಾದ ಡಾಕ್ಟರ್ ರಾಮಾನುಜಮ್ ಅವರೇ, ವೇದಿಕೆ ಇದ್ದು ಸಮಾರಂಭದ ಅಧ್ಯಕ್ಷಸ್ಥಾನ ವಹಿಸಿದಂತಹ ಬಹುಶಃ ಎಲ್ಲ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡು ಸರ್ವರ ವಿಶ್ವಾಸವನ್ನು ಗಳಿಸಿಕೊಂಡು ಒಂದು ಅತ್ಯಂತ ಯಶಸ್ವಿ ಅಧ್ಯಕ್ಷ ಅಂತೇಳಿ ಪರಿಗಣಿಸಲ್ಪಟ್ಟಂತಹ ಹಾಗೂ ಆತ್ಮಶಕ್ತಿ ಸಹಕಾರ ಸಂಘಕ್ಕೆ ತಮ್ಮ ಬೆನ್ನುಬಲ ಕೆಲಸ ಸನ್ಮಿತರಾಗಿರುವಂತಹ ಶ್ರೀ ಚಿತ್ತರಂಜನ್ ಬೋಳಾರ್ ಅವರೇ, ನನಗೆ ಅತ್ಯಂತ ಸಂತೋಷವಾಗ್ತಿದೆ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಅತ್ಯಂತ ಸಣ್ಣ ಅವಧಿಯಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದುಕೊಂಡು ತಮ್ಮ 17ನೇ ಶಾಖೆಯನ್ನು ಪ್ರಾರಂಭ ಮಾಡುವ ಮೂಲಕ ಸರ್ವ ಜನರ ಪ್ರೀತಿಗೆ ಇವತ್ತು ಪಾತ್ರರಾಗಿದ್ದಾರೆ. ಸಹಕಾರಿ ಕ್ಷೇತ್ರದ ಉದ್ದೇಶವಿದು 10 ಕೈಗಳು ಸೇರಿದಾಗ ಇದನ್ನು ಯಾರಿಂದಲೂ ಅದು ಅತ್ಯಂತ ಯಶಸ್ವಿ ಆಗುವಂಥ ಅವಕಾಶ ಆಗ್ತದೆ. ನಿಮ್ಮ 10 ಕೈಗಳು ಮತ್ತು 10 ಮನಸ್ಸು ಎಲ್ಲ ಒಟ್ಟಾಗಿ ಸೇರಿಕೊಂಡು ಸರ್ವ ಜನರ ವಿಶ್ವಾಸವನ್ನು ಪಡೆದುಕೊಂಡು ತಮ್ಮ ಬರೀ ವ್ಯವಹಾರ ಮಾತ್ರ ಅಲ್ಲ, ತಮ್ಮ ನಡವಳಿಕೆ, ನಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಇನ್ನಷ್ಟು ಜನರ ಹತ್ತಿರ ಬಂದು ನಿಲ್ಲಿಸಿ ನೀವು ಅತ್ಯಂತ ಉತ್ತರ ಹೋಗುವಂಥ ಅವಕಾಶ ಆಗಿದೆ. ಇದೀಗ 7 ವರ್ಷದಲ್ಲಿ 17ನೇ ಶಾಖೆ ಬಹಳ ರೆಕಾರ್ಡ್ ಇದೆ. ಈಗ ನಿಮಗೆ ಜಿಲ್ಲೆ ಮತ್ತು ಪ್ರಶಸ್ತಿ ಬಂದಿದೆ, ರಾಜ್ಯ ಪ್ರಶಸ್ತಿ ಬಂದಿದೆ, ಇನ್ನು ಸದ್ಯದಲ್ಲೇ ರಾಷ್ಟ್ರ ಮಟ್ಟದ ಕೂಡ ಪ್ರಶಸ್ತಿ ನಿಮಗೆ ಬಂದೇ ಬರುತ್ತೆ ಎಂಬ ವಿಶ್ವಾಸ ನನಗೆ ಇದೆ. ನಮ್ಮೆಲ್ಲರ ಕನಸು ಏನಂತ ಹೇಳಿದ್ರೆ ಅತ್ಯಂತ ಸಣ್ಣ ಅವಧಿಯಲ್ಲಿ ಅತ್ಯಂತ ಜಾಸ್ತಿ ಶಾಖೆಯನ್ನು ಮಾಡಬೇಕು, ಅದು ಗಿನ್ನಿಸ್ ರೆಕಾರ್ಡ್ ಆಗಿ ಬರಬೇಕು. ಆ ರೀತಿ ಸಹಕಾರಿ ಕ್ಷೇತ್ರದಲ್ಲಿ ಜನರ ವಿಶ್ವಾಸ ಗಳಿಸಿದ್ರೆ ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಆಗಿದೆ. ಈ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ 4 ಸಂಘಗಳು ಇವತ್ತು, ಈ ಸಂಸ್ಥೆಗಳು ಇವತ್ತು ಶಾಖೆ ಪ್ರಾರಂಭ ಆಗಿದೆ. 4 ಕೂಡ ಭಾಗವಹಿಸಿ ನಿಮ್ಮ ಜೊತೆ ಸಹಕಾರಿ ವಿಚಾರ ಹಂಚಿಕೊಂಡು ನಿಮ್ಮ ಆಶೀರ್ವಾದ ಪಡೆಯುವಂತ ಕೂಡ ನನಗೆ ಸಿಕ್ಕಿದೆ. ಇದೀಗ ಇಲ್ಲಿ ಪ್ರಾರಂಭದ ಸಂದರ್ಭದಲ್ಲಿ ಇಲ್ಲಿ ಸರ್ವರ ವಿಶ್ವಾಸಕ್ಕೆ ಪಾತ್ರರಾಗಿ ಆದಷ್ಟು ಬೇಗನೆ ಬೇರೆ ಕಡೆಯಲ್ಲಿ ಇನ್ನಷ್ಟು ಶಾಖೆಗಳು ಪ್ರಾರಂಭ ಆಗುವಂತ ದಿನಗಳು ಆದಷ್ಟು ಶೀಘ್ರದಲ್ಲೇ ಬರಲಿ. ಇಲ್ಲಿ ಸರ್ವರು ಕೂಡ ಇದಕ್ಕೆ ಸಹಕಾರ ಪಡೆದುಕೊಂಡು ಇದರ ಸಹಕರಿಸಿಕೊಂಡು ಇಲ್ಲಿ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೆ ನಡೆಸುವವರಿಗೂ ನಮ್ಮೆಲ್ಲ ಸಹಕಾರ ಕೊಡುತ್ತಾ, ನಾನು ಬಂದಾಗ ನೋಡಿದ್ದೇನೆ ಇಡೀ ಊರಿನವರು, ಇದು ಊರಿನದೇ ಒಂದು ಕಾರ್ಯಕ್ರಮ ಅಂತೇಳಿ ಅಲ್ಲಿ ಸುಧಾರಿಸುವುದು ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಬಹುಶಃ ನಿಮ್ಮ ಸಿಬ್ಬಂದಿ ವರ್ಗದವರಿಗೆ ಕೆಲಸವೇ ಇಲ್ಲ, ಎಲ್ಲ ಊರಿನವರಲ್ಲಿ ಕೆಲಸ ಮಾಡ್ತಾ ಇದ್ರು. ಟೀ ಕೊಡೋದು, ಕಾಫಿ ಕೊಡೋದು, ಕೂತ್ಕೊಳ್ಳಿಸೋದು, ಇದೊಂದು ಅವರದೇ ಆದ ಒಂದು ಸಂಘ ಸಂಸ್ಥೆ ಭಾವನೆ ಈ ಊರಿನವರಿಗೆ ಕೂಡ ಬಂದದ್ದು ಅತ್ಯಂತ ಸಂತೋಷ ಅಂತ ನಾನು ಇವತ್ತು ಹೇಳಿಕೊಳ್ತಾ ನಿಮ್ಗೆಲ್ಲ ನನ್ನ ವಿಶೇಷವಾದ ಶುಭಾಶಯ ಸಲ್ಲಿಸಿಕೊಂಡು, ಆತ್ಮಶಕ್ತಿ ಸಹಕಾರಿ ಸಂಘ ಬರೀ ಹಣಕಾಸಿನ ವ್ಯವಹಾರ ಮಾತ್ರ ಅಲ್ಲ, ಸಾಮಾಜಿಕವಾಗಿ ಬೇರೆ ಬೇರೆ ವಿಚಾರ ತಮ್ಮ ಕೆಲಸ ನಿರ್ವಹಿಸಿದೆ. ಸ್ವಚ್ಛತಾ ಕಾರ್ಯಕ್ರಮ ಇರಲಿ, ಆರೋಗ್ಯಕ್ಕೆ ಸಂಬಂಧಪಟ್ಟ ಇರಲಿ, ಇದೆಲ್ಲ ಕೂಡ ಇಂಥರಿಗೆ ಮಾದರಿ ಅಂತ ಹೇಳಿಕೊಂಡು ನಿಮ್ಗೆ ನನ್ನೆಲ್ಲ ಶುಭಾಶಯ ಸಲ್ಲಿಸಿಕೊಳ್ಳುತ್ತಾ, ನನಗೆ ಮತ್ತೆ ಈಗ ಬೆಂಗಳೂರು ಹೋಗ್ಲಿಕ್ಕಿದ್ದ ಕಾರಣ ಸ್ವಲ್ಪ ಬೇಗ ಹೋಗ್ಲಿಕ್ಕೆ ತಾವೆಲ್ಲ ಇವತ್ತು ಅನುಮತಿ ಕೊಡಬೇಕಂತ ಹೇಳಿಕೊಂಡು ಒಬ್ಬ ಕ್ಷೇತ್ರದ ಪ್ರತಿನಿಧಿಯಾಗಿದ್ದುಕೊಂಡು ಆತ್ಮೀಯರಾಗಿದ್ದುಕೊಂಡು ಒಬ್ಬ ಸೋದರನಾಗಿ ನಮ್ಮಿಂದ ಏನಾದ್ರು ಸಹಕಾರ ಬೇಕಾ ಆ ಸಹಕಾರ ನಮ್ಮ ಸಂಸ್ಥೆಗೆ ನಾವು ಯಾವಾಗಲೂ ಕೂಡ ಕೊಡ್ತೇವೆ ಅಂತ ಹೇಳಿಕೊಳ್ತಾ ನನ್ನ ಮಾತು ಮುಗಿಸ್ನಿ. ಜೈ ಹಿಂದ್, ಜೈ ಕರ್ನಾಟಕ. ನಿಜವಾಗಿಯೂ ಒಂದು ಸಂಘ ಸಂಸ್ಥೆಯು ಬೆಳೆದು ಬರಬೇಕಾದರೆ ಅದು ಊರಿನವರ ಸಹಕಾರ ಅತ್ಯಗತ್ಯ.
ಅದೇ ರೀತಿ ಈಗ ನಾಟಕದಲ್ಲಿ ನಮ್ದು ಉದ್ಘಾಟನೆ 17 ಶಾಖೆ ಈ ಆತ್ಮಶಕ್ತಿ ಸಂಘದ್ದು ಒಂದು ಸಂಘವು ಒಂದು 7-8 ವರ್ಷದ ಅವಧಿಯಲ್ಲಿ ಇಷ್ಟು ಬೆಳೆದು 17 ಶಾಖೆ ತೆರಬೇಕಾದ್ರೆ ಒಳ್ಳೆಯ ಪ್ರಯತ್ನ ಬಂದಿದ ಊರಿನವರ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮಲ್ಲಿಯೂ ಕೂಡ ಒಳ್ಳೆಯ ಸಹಕಾರ ಕೊಟ್ಟರೆ ಖಂಡಿತವಾಗಿಯೂ ಮುಂದೆ ಬೆಳೆದು ಒಳ್ಳೆ ಒಂದು ರೀತಿ ಉನ್ನತ ಮಟ್ಟಕ್ಕೆ ಏರಲಿಕ್ಕೆ ಸಾಧ್ಯ ಎಂದು ಹೇಳುತ್ತಾ ನಾನು ಎಲ್ಲರನ್ನು ಅಭಿನಂದಿಸುತ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಈ ಒಂದು ತಮ್ಮ ನಿಸ್ವಾರ್ಥ ಸೇವೆಯಿಂದ ಬಹಳಷ್ಟು ಉತ್ತಮ ರೀತಿಯ ಸಹಕಾರವನ್ನು ಮಾಡುತ್ತಾ ಕೆಲಸ ಮಾಡತಕ್ಕಂಥ ಒಂದು ಸಂಘ ಇದ್ರೆ ಅದು ಈ ಒಂದು ಆತ್ಮಶಕ್ತಿ ವಿವಿಧೋದ್ದೇಶ ಸಂಘ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಈ ಒಂದು ಸಂಘ ಕೇವಲ 7 ವರ್ಷಗಳಲ್ಲಿ 17 ಶಾಖೆಯನ್ನು ಈ ಒಂದು ನಮ್ಮ ಜಿಲ್ಲೆಯಲ್ಲಿ ಇವತ್ತು ತೆರೆದಿದೆ ಅಂತ ಹೇಳಿದ್ರೆ ಅದೇನು ಸುಲಭದ ಕೆಲಸ ಅಲ್ಲ. ಅದಕ್ಕಾಗಿ ಶ್ರಮಿಸಿದಂತ ಎಲ್ಲ ಆ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಿಜವಾಗಿಯೂ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಇವತ್ತು ಕೇವಲ ವ್ಯವಹಾರದ ದೃಷ್ಟಿಯಿಂದ ಮಾತ್ರ ಈ ಸಂಸ್ಥೆ ಕೆಲಸ ಮಾಡ್ತಾ ಇಲ್ಲ. ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಒಂದು ಕೆಲಸ ಆರೋಗ್ಯದ ದೃಷ್ಟಿಯಲ್ಲಿ ಕೂಡ ಬಹಳಷ್ಟು ಕಾರ್ಯಕ್ರಮಗಳನ್ನು ಈ ಒಂದು ಸಂಘದ ಮೂಲಕ ನಡೀತಿದೆ ಎಂಬುದನ್ನು ನಾನು ಕೇಳ್ಪಟ್ಟಿದ್ದೇನೆ. ನಿಜವಾಗಿಯೂ ಇವರ ಈ ಒಂದು ಕಾರ್ಯವೈಖರಿಯು ಶ್ಲಾಘನೀಯವಾದುದು. ಮುಂದಿನ ದಿನಗಳಲ್ಲಿ ಕೂಡ ಇವರು ಇನ್ನಷ್ಟು ಶಾಖೆಗಳನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ತೆರೆದುಕೊಂಡು ಇನ್ನಷ್ಟು ಜನರಿಗೆ ಇದರ ಸಹಕಾರವನ್ನು ನೀಡುವಂತಾಗಲಿ ಎಂದು ಆಶಿಸುತ್ತಾ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ 2 ಮಾತನಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಎಲ್ಲ ಈ ಸಂಘದ ಪದಾಧಿಕಾರಿಗಳು ಕೂಡ ನನ್ನ ತುಂಬ ಹೃದಯದ ಧನ್ಯವಾದ ಹೇಳುತ್ತಾ ಇದ್ದೇನೆ. ಧನ್ಯವಾದಗಳು. ಶಾಸ್ತಾ ಇವರು ಸಂಘವನ್ನು ಉದ್ದೇಶಿಸಿ 1-2 ಮಾತಾಡಬೇಕಾಗಿ ವಿನಂತಿ. ಇಂತಹ ಒಂದು ಸಂಸ್ಥೆ ಬೆಳೆಯುವುದೆಂದರೆ ಬಹಳ ಸಂತೋಷ. ಯಾಕೆಂದ್ರೆ ಒಂದು ಸಂಸ್ಥೆ ಬೆಳೆಸಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ತಮ್ಮೆಲ್ಲರಿಗೂ ಗೊತ್ತು. 7 ವರ್ಷದಲ್ಲಿ 17 ಶಾಖೆಯನ್ನು ಒಂದು ಉದ್ಘಾಟನೆ ಆಗಿದೆ ಅಂತ ಹೇಳಿದ್ರೆ ಈ ಸಂಸ್ಥೆಯನ್ನು ಬೆಳೆಸಬೇಕಂತಂದ್ರೆ ಇದಕ್ಕೆ ನಮ್ಮ ಮುಖ್ಯವಾಗಿ ನಮ್ಮ ಆತ್ಮೀಯರು ನಮ್ಮ ಚಿತ್ತರಂಜನ್ ಇದಕ್ಕೆ ಬಹಳಷ್ಟು ಅವರ ಒಟ್ಟಿಗೆದಂತ ಆ ಒಂದು ಸಂಸ್ಥೆ ಒಟ್ಟಿಗೆದಂತ ಜನರು ಇಷ್ಟೆಲ್ಲ ಸಾಧನೆಯಿಂದ ಈ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ತುಂಬ ಸಂತೋಷದ. ಇನ್ನು ಆದಷ್ಟು ಈ ಸಂಸ್ಥೆ ಬೆಳೆಯಲಿ. ನಾನು ತುಂಬಾ ವರ್ಷದಿಂದ ಚಿತ್ತರಂಜನ್ರವರು ನಾವು ಬಹಳ ಆತ್ಮೀಯರು. ನಾನು ನೋಡ್ತಾ ಇದ್ದೇನೆ. ಯಾಕೆಂದ್ರೆ ಒಂದು ಸಂಸ್ಥೆ ಹುಟ್ಟಿ ಬೆಳೆಸಿದಂತ ಒಂದು ಶಾಖೆ ಇದ್ರೆ ಸಾಕು, ಅವರನ್ನು ಮಾತಾಡ್ಬೇಕಾದ್ರೆ ನಮಗೆ ಇನ್ನೊಬ್ಬರು ಯಾರೋ ಬೇಕು ಅವರನ್ನು ಮಾತಾಡಿಸ್ಬೇಕಾದ್ರೆ. ಆದ್ರೆ ಈ 7 ವರ್ಷದಲ್ಲಿ ಇಂಥ ಒಂದು 17 ಶಾಖೆಯನ್ನು ಹುಟ್ಟಿ ಬೆಳೆಸಿ ಇದನ್ನು ಬೆಳೆಸಬೇಕಾದ್ರೆ ಅವರ ಒಂದು ಆ ಸಾಧನೆ, ಅವರ ವರ್ಚಸ್ಸು. ಯಾಕಂದ್ರೆ ನಾನು ಅವತ್ತಿಂದ ನೋಡ್ತಾ ಇದ್ದೇನೆ, ಸುಮಾರು ವರ್ಷದಿಂದ ಅದೇ ರೀತಿ ಇದ್ದಾರೆ ಅವರು. ಯಾಕಂದ್ರೆ ಒಂದು ಸೌಮ್ಯ ಸ್ವಭಾವದವರು, ಎಲ್ಲರೊಟ್ಟಿಗೆ ಬೆರೆಸಿ ಆತ್ಮೀಯತೆಯನ್ನು ಎಲ್ಲರನ್ನು ಒಟ್ಟಿಗೆ ಸೇರಿಸುವಂತ ಒಂದು ವ್ಯಕ್ತಿತ್ವ ಅವರಲ್ಲಿ ಇದೆ. ಇನ್ನು ಮುಂದಕ್ಕೂ ಈ ಸಂಸ್ಥೆ ಬೆಳೆಯಲಿ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಈ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ತುಂಬ ಹೃದಯದ ಸ್ವಾಗತವನ್ನು ಕೊಡಿಸ್ತಾ ಈ ನವರಾತ್ರಿಯ ಸಮಯದಲ್ಲಿ ಇಂಥ ಒಂದು ಸಂಸ್ಥೆ ಇನ್ನಷ್ಟು ಹುಟ್ಟಿ ಬೆಳೆದು ಸಮಾಜಕ್ಕೆ ಇಡೀ ರಾಷ್ಟ್ರಕ್ಕೆ ಬೆಳೆಯಲಿ. ಇನ್ನಷ್ಟು ಅವರಿಗೆ ಮೊದಲೇ ನಮ್ಮ ಸರ್ಕಾರಿ ಕ್ಷೇತ್ರದಿಂದ ಅದೆಷ್ಟು ಪ್ರಶಸ್ತಿ ಪುರಸ್ಕಾರಗಳು ಬಂದಿದೆ, ಇನ್ನಷ್ಟು ಸಿಗ್ಲಿ, ಇನ್ನಷ್ಟು ಅವರು ಬೆಳೆಯಲಿ, ಈ ಸಂಸ್ಥೆ ಇನ್ನಷ್ಟು ಬೆಳೆಯಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಗಣ್ಯ ಸಮ್ಮುಖದಲ್ಲಿ ಉದ್ಘಾಟನೆಗೊಂಡಂತಹ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಅಂತೇಳಿ ಸರ್ವಶಕ್ತ ಭಗವಂತನ ಪ್ರಾರ್ಥನೆಯನ್ನು ಮಾಡುತ್ತಾ ಸಂಖ್ಯೆ ಬಹಳ ಉತ್ತಮವಾದ ಸಂಖ್ಯೆ 17ನೇ ಬ್ರಾಂಚ್ 1+7 8 8 ದಿಕ್ಕರಲ್ಲೂ ಕೂಡ ಈ ಬ್ಯಾಂಕಿನ ಶಾಖೆಗಳು ತೆರೆದು ವಿಶ್ವಮಾನ್ಯ ಪಡೆಯಲಿ ಅಂತ ಈ ಸಂದರ್ಭದಲ್ಲಿ ಆಶಿಸುತ್ತಾ ಇವತ್ತು ಯಾವುದೇ ಒಂದು ಸಂಘ ಸಂಸ್ಥೆಯನ್ನ ಎಲ್ಲ ಗಣ್ಯರು ಹೇಳಿದಂತೆ ಅದನ್ನ ಹುಟ್ಟಿಸುವಂತದ್ದು ಬಹಳ ಸುಲಭ, ಅದನ್ನ ನಡೆಸಿಕೊಂಡು ಹೋಗುವಂತದ್ದು ಅಷ್ಟೇ ಕಷ್ಟ. ಆದ್ರೂ ಕೂಡ ಈ ಒಂದು ಬ್ಯಾಂಕಿನ ಅಧ್ಯಕ್ಷರಾಗಿ ಅತ್ಯಂತ ಕ್ರಿಯಾಶೀಲರಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಕ್ಕೊಂಡು 17ನೇ ಶಾಖೆ ತನಕ ಈ ಒಂದು ಬ್ಯಾಂಕನ್ನ ತಂದು ಮುಟ್ಟಿಸಿದಂತ ಕೀರ್ತಿ ಅದು ನಮ್ಮ ಆತ್ಮೀಯರಾದಂತಹ ಚಿತ್ತರಂಜನ್ ಬೌಲರ್ ಅವರಿಗೆ ಸಲ್ಲುತ್ತದೆ. ಯಾಕೆಂತ ಹೇಳಿದ್ರೆ ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರೆ ನಮ್ಮ ಈ ಭಾಗದ ಕರಾವಳಿ ಭಾಗದಲ್ಲಿ ಇಷ್ಟರವರೆಗೂ ಕೂಡ ರಾಜ್ಯದ ಕರ್ನಾಟಕ ರಾಜ್ಯ ಪತ್ತಿನ ಸಹಕಾರಿ ಮಹಾಮಂಡಳದ ಸದಸ್ಯರಾಗಿ ಯಾರು ಇದ್ದಿಲ್ಲ. ಇವಾಗ ಚಿತ್ತರಂಜನ್ ಕೂಡ ಅದರಲ್ಲಿ ಒಬ್ಬ ಸದಸ್ಯರಾಗಿ ನಿರ್ದೇಶಕರಾಗಿ ಆಯ್ಕೆಯಾದ್ದು ಕೂಡ ನಮ್ಗೆಲ್ಲರಿಗೂ ಕೂಡ ಹೆಮ್ಮೆ ತರುವಂತ ವಿಚಾರ.
ಏನೇ ಇರಲಿ, ಒಟ್ಟಿನಲ್ಲಿ ಈ ಒಂದು ಬ್ಯಾಂಕ್ ಈ ಭಾಗದ ಎಲ್ಲ ಜನರ ಆಶೋತ್ತರಗಳನ್ನ ಈಡೇರಿಸುವಲ್ಲಿ, ಆಗ ನಮ್ಮ ಶಾಸಕರು ಹೇಳಿದಂತೆ ಈ ಭಾಗದ ಎಲ್ಲ ಜನರು ಕೂಡ ಪೂರ್ತಿಯಾಗಿ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಖಂಡಿತವಾಗಿಯೂ ಯಾವತ್ತೂ ಕೂಡ ಒಂದು ಸಂಸ್ಥೆ ಬೆಳೆಯಬೇಕು ಅಂತ ಆದ್ರೆ ದೂರದ ಜನ ಬಂದು ಹೋಗುವುದಕ್ಕಿಂತಲೂ ಕೂಡ ಹತ್ತಿರದ ಜನರು ಸೇರಿದಾಗ ಅದು ಖಂಡಿತವಾಗಿ ಅಭಿವೃದ್ಧಿ ಹೊಂದುವುದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಇವತ್ತು ಬೇರೆ ಬೇರೆ ಅದು ಸಹಕಾರಿ ಸಂಘ ಬ್ಯಾಂಕುಗಳಿದ್ರೂ ಕೂಡ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಇಷ್ಟರವರೆಗೆ ಆದಂತಹ ಎಲ್ಲ ಶಾಖೆಗಳು ಕೂಡ ಬಹಳ ಉತ್ತಮ ರೀತಿಯಲ್ಲಿ ಕೆಲಸವನ್ನ ಮಾಡುವಂತಹದನ್ನ ನಾವು ನೋಡ್ತಾ ಇದ್ದೇವೆ. ಅದರಲ್ಲೂ ಕೂಡ ಈ ಒಂದು ಸಂಸ್ಥೆಯನ್ನ ಬೆಳೆಸಿದಂತಹ ನಮ್ಮ ಚಿತ್ತರಂಜನ ಬೋಳರ್ ಇವರು ಎಲ್ಲರೊಟ್ಟಿಗೆ ಬಹಳ ಪ್ರೀತಿಯಿಂದ ಬಹಳ ಅಚ್ಚುಮೆಚ್ಚಿನಲ್ಲಿ ಎಲ್ಲರನ್ನ ಸೇರಿಸಿಕೊಂಡು ಯಾವುದೇ ಒಂದು ಕಾರ್ಯಕ್ರಮವನ್ನ ಯಾವತ್ತೂ ಕೂಡ ನಮ್ಮ ಒಂದು ಪ್ರತಿಷ್ಠೆಯನ್ನ ಬದಿಗಿಟ್ಟು, ನಾನು ಎಂಬುದನ್ನ ಬದಿಗಿಟ್ಟು ನಾವೆಲ್ಲರೂ ಒಂದೇ ಎನ್ನುವ ಒಂದು ಏಕಾತ್ಮದಿಂದ ನಾವು ಹೋದಾಗ ಖಂಡಿತವಾಗಿಯೂ ನಮ್ಮ ಸಂಸ್ಥೆ ಅಭಿವೃದ್ಧಿಗೆ ಸಾಧ್ಯ. ಖಂಡಿತವಾಗಿಯೂ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ತನ್ನ ಆ ಒಂದು ಶಾಖೆ ಬಹಳ ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಈ ಭಾಗದ ಜನರಿಗೆ ಬೇಕಾದಂತಹ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಡ್ಲಿಕ್ಕೆ ಸರ್ವಶಕ್ತ ಭಗವಂತನು ಇದಕ್ಕೆ ಪೂರ್ತಿ ಆಶೀರ್ವಾದವನ್ನು ಮಾಡಲಿ. ಅದರಲ್ಲೂ ಕೂಡ ಬಹಳ ವಿಶೇಷವಾದ ದಿನ ಇವತ್ತು, ನಮ್ಮ ವಿಜಯದಶಮಿಯ ಪರ್ವಕಾಲದಲ್ಲಿ ನಾವಿದ್ದೇವೆ. ಖಂಡಿತವಾಗಿಯೂ ಶ್ರೀದೇವಿ ಈ ಒಂದು ಸಂಸ್ಥೆಗೆ ಆಶೀರ್ವಾದವನ್ನ ಮಾಡುವುದರ ಮೂಲಕ ಎಲ್ಲ ಜನರ ಆಶೋತ್ತರಗಳನ್ನು ಈಡೇರಿಸಲಿ. ಅದರಲ್ಲೂ ಕೂಡ ಈ ಒಂದು ಶಾಖೆಯಲ್ಲಿ ಕೆಲಸವನ್ನ ಮಾಡುವಂತಹ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ವ್ಯವಸ್ಥಾಪಕರಿಗೆ ಎಲ್ಲರಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಮನಸ್ಸನ್ನ ಕೊಟ್ಟು ಯಾವುದೇ ಒಂದು ಸಂಸ್ಥೆ ಆ ಸಂಸ್ಥೆ ಬೆಳಗಬೇಕು ಅಂತ ಆದ್ರೆ ಅದರಲ್ಲಿ ಇದ್ದಂತಹ ಅದರಲ್ಲಿ ಏನು ಕೆಲಸ ಮಾಡ್ತಾರೆ ಅಥವಾ ಆ ಸಿಬ್ಬಂದಿ ವರ್ಗದವರು ಯಾರಿದ್ದಾರೆ ಅವರು ಆ ಸಂಸ್ಥೆ ನಮ್ಮದು ಎಂಬ ಭಾವನೆಯಿಂದ ಕೆಲಸವನ್ನ ಮಾಡಬೇಕಾದ ಅತ್ಯವಶ್ಯಕತೆ ಇದೆ. ಬಹಳ ಖುಷಿಯಾಗ್ತದೆ. ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಬಹಳ ಆಸಕ್ತಿಯಿಂದ ಬಹಳ ಉತ್ಸಾಹದಿಂದ ಅತ್ಯಂತ ಕ್ರಿಯಾಶೀಲರಾಗಿ ಇರುವಂತಹದನ್ನ ನಾವು ನೋಡ್ತೇವೆ. ಖಂಡಿತವಾಗಿಯೂ ಈ ಸಂಸ್ಥೆ ಖಂಡಿತವಾಗಿ ಭವಿಷ್ಯದಲ್ಲಿ ಉತ್ತಮ ಇನ್ನಷ್ಟು ಶಾಖೆಗಳನ್ನ ತೆರೆದು ಈ ಭಾಗದ ಜನರ ಮೆಚ್ಚುಗೆ ಪಾತ್ರವಾಗುವುದು ಯಾವುದೇ ಸಂದೇಹ ಇಲ್ಲ ಅಂತ ಹೇಳುತ್ತಾ ಮತ್ತೊಮ್ಮೆ ಈ ಸಂಸ್ಥೆಗೆ ಶುಭವನ್ನ ಕೋರುತ್ತಾ ಅವಕಾಶಕ್ಕೆ ಹೊಂದಿಸಿ ಎರಡು ಮಾತು ನಿಂದಿಸ್ತೇನೆ. ಸಂಘ ಗಿಟ್ಟಿಸಿದ ವಿಶ್ವಾಸವನ್ನು ಹೇಳಿದ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರಿಗೆ ಧನ್ಯವಾದಗಳು. ಇನ್ನು ಮುಂದಕ್ಕೆ ಸದಸ್ಯರ ಉಳಿತಾಯ ಖಾತೆಗೆ ಆಗಮಿಸಿರುವ ಅತಿಥಿಗಳು ಚಾಲ್ತಿ ನೀಡಬೇಕಾಗಿ ವಿನಂತಿ. ಮುಂದಕ್ಕೆ ಆವರ್ತನ ಖಾತೆ ಹನೀಫ್ ಇವರಿಗೆ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರು ಚಾಲನೆ ನೀಡಬೇಕಾಗಿ ವಿನಂತಿ. ಇನ್ನು ಮುಂದಕ್ಕೆ ನಿರಕು ಖಾತೆ ಕೃತೀಶ್ ಇವರಿಗೆ ಶ್ರೀ ಕರೀಂ ಎನ್ಎಸ್ ಇವರು ಸರ್ಟಿಫಿಕೇಟ್ ನೀಡಿ ಚಾಲನೆ ನೀಡಬೇಕಾಗಿ ವಿನಂತಿ. ಇವತ್ತು ಬಹಳಷ್ಟು ಒಂದು ಸಂತೋಷ ನಮಗೆಲ್ಲ ಆಗ್ತಾ ಇದೆ. ಹಲವು ವರ್ಷಗಳಿಂದ ಈ ನಾಟಕ ಪರಿಸರದಲ್ಲಿ ನಮಗೆ ಒಂದು ಬ್ಯಾಂಕ್ ಬರಬೇಕಂತ ಈ ತರನೇ ನಾವು ಪಂಚಾಯತಿಯಲ್ಲಿಯೂ ಅಧ್ಯಕ್ಷರಲ್ಲಿಯೂ ಚರ್ಚೆ ಮಾಡುತ್ತಾ ಇರುವಾಗ ಕೆಲವೊಂದು ಅನಾನುಕೂಲತೆಯಿಂದ ಕೆಲವೊಂದು ಬ್ಯಾಂಕಿನವರಿಗೆ ಅವಳಿದಾದ ಫೆಸಿಲಿಟಿ ಇಲ್ಲದ ಕಾರಣ ಆತ್ಮಶಕ್ತಿ ವಿವಿಧೋಶ ಸಂಘದ ಅಧ್ಯಕ್ಷರು, ಅದರ ಪದಾಧಿಕಾರಿಗಳು, ನಮ್ಮ ಅಧ್ಯಕ್ಷರು, ಪಿಡಿ ಅವರು, ಪಂಚಾಯತ್ ಸದಸ್ಯರುಗಳಲ್ಲಿ ಇದರ ಬಗ್ಗೆ ಮಾತನಾಡಿದಾಗ ನಮ್ಮ ಅಧ್ಯಕ್ಷರು, ಪಂಚಾಯತಿನ ಎಲ್ಲ ಸದಸ್ಯರು, ಪಿಡಿ ಅವರು ಬಹಳಷ್ಟು ಸಹಕಾರವನ್ನು ನಮ್ಮ ನಾಟಕ ಪರಿಸರದಲ್ಲಿ ಒಂದು ಆತ್ಮಶಕ್ತಿ ಇವರಿಗೆ ಬ್ಯಾಂಕಿಗೆ ಒಂದು ಸದಾವಕಾಶವನ್ನು ನಾವು ಮಾಡಿಕೊಡುವ ಅಂತ ಹೇಳಿದರು. ನಾನು ಮೊದಲನಾಗಿ ಪಂಚಾಯತಿನ ಅಧ್ಯಕ್ಷರು, ಪಿಡಿಆರ್ ಅವರು, ನಮ್ಮ ಪಂಚಾಯತಿನ ಎಲ್ಲ ಸದಸ್ಯರುಗಳನ್ನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಬಹಳಷ್ಟು ಸಹಕಾರ ನೀಡಿದ್ದಕ್ಕಾಗಿ. ಒಗ್ಗಟ್ಟಿದ್ದರೆ ಬಲವಿದೆ ಎಂಬ ಗಾದೆ ಸುಳ್ಳಲ್ಲ. ಎತ್ತಗೆ ಹೇಳಿದರೆ ಈ ಆತ್ಮಶಕ್ತಿ ವಿವಿಧೋಶ ಸಂಘದ ಇದರ ಅಧ್ಯಕ್ಷರು, ಇದರ ಪದಾಧಿಕಾರಿಗಳು, ಇದರ ಸದಸ್ಯರನ್ನು ನೋಡುವಾಗಲೇ ಈ ಒಗ್ಗಟ್ಟಿನಿಂದ ಬಲವಿದೆ ಅಂತ ನಮಗೆ
ಅರಿವು ಬರ್ತಾ ಇದೆ. ಅಂದಿನಿಂದಲೂ ಇಲ್ಲಿ ಬಂದು ಈ ಒಂದು ಕೆಲಸವನ್ನು ಮಾಡುತ್ತಾ ಇದ್ದಾರೆ. ಇದರಿಂದ ಎಲ್ಲ ಇದರ ಅಧ್ಯಕ್ಷರು ಸದಸ್ಯರು ಬಹಳ ಸಹಕಾರ ನೀಡುತ್ತಾ ಇದ್ದಾರೆ. ಇದು ಬಹಳ ಸಂತೋಷ. ಆತ್ಮೀಯರೇ, ಈ ಒಂದು ಬ್ಯಾಂಕಿನಲ್ಲಿ ಯಾವುದೆಲ್ಲ ಸೌಲಭ್ಯ ದೊರೆಯುತ್ತಿದೆ ಹೇಳಲ್ಲ ಇದೆ ತಮಗೆಲ್ಲರಿಗೂ ಈಗಾಗಲೇ ನೋಟಿಸ್ನಲ್ಲಿ ಗೊತ್ತಾಗುತ್ತಾ ಇದೆ. ಇದರ ಸೌಲಭ್ಯವನ್ನು ತಮ್ಮ ಬ್ಯಾಂಕಿನಲ್ಲಿ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ತಮಗೆಲ್ಲರಿಗೂ ಈ ಒಂದು ವಿದ್ಯಾರ್ಥಿ ಸಂಘ ಸಹಕಾರಿ ಸಂಘದ ಇವತ್ತಿನ ಈ ಒಂದು ಕಾರ್ಯಕ್ರಮದ ಎಲ್ಲರಿಗೂ ಒಂದು ಶುಭಾಶಯಗಳನ್ನು ನೀಡುತ್ತಾ ನನ್ನ ಒಂದು ಮಾತಿಗೆ ವಿರಾಮ. ಎಲ್ಲರಿಗೂ ನಮಸ್ತೆ. ಜೈ ಹಿಂದ್. ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಹೇಳಿದ ಶ್ರೀ ಅಬ್ಬಾಸ್ ಇವರಿಗೆ ಧನ್ಯವಾದ. ನಾವು ಇಲ್ಲಿ ಒಂದಿಲ್ಲ ಅರ್ಥ ಮಾಡಿಕೊಳ್ಬೇಕಾಗಿದೆ. ಯಾಕಂದ್ರೆ 7 ವರ್ಷದಲ್ಲಿ ಒಂದೇ ಅಧ್ಯಕ್ಷರನ್ನು ಈ ಸಹಕಾರಿ ಸಂಘ ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಕಾರಣ ಇದು 7 ವರ್ಷದಲ್ಲಿ 17 ಶಾಖೆಯನ್ನು ಹೊಂದಲಿಕ್ಕೆ ಅಧ್ಯಕ್ಷರ ನೇತೃತ್ವದಲ್ಲಿರುವ ಎಲ್ಲ ಅದರ ಒಟ್ಟಿಗಿರುವ ಸದಸ್ಯರ ಕಾರಣ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂದ್ರೆ ಒಂದು ಸಂಘ ಮುಂದಕ್ಕೆ ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಇದೆ. ನಾವು ಕೆಲವು ಸಂಘಟನೆಯಲ್ಲಿ ನಾವು ಸದಸ್ಯರಾಗಿರೋರು. ಒಂದು ಸಂಘಟನೆ ಮುಂದಕ್ಕೆ ಹೋಗ್ಬೇಕಾದ್ರೆ ಅದರಲ್ಲಿ ಬೇಕಾದಷ್ಟು ಬೇರೆ ಬೇರೆ ಅಭಿಪ್ರಾಯಗಳು ಇರ್ತದೆ. ಆದರೆ ಈ ಸಂಘಟನೆಯಲ್ಲಿ ಆಗಲ್ಲ. ತುಂಬಾ ಒಳ್ಳೆ ಅಭಿಪ್ರಾಯ ಇದೆ. ಇವರೊಂದು ಜಾಗ ನೋಡಿದ್ದು ಒಳ್ಳೆ ಜಾಗ ಮಂಜನಾಡಿಯಲ್ಲಿ. ಅಂದ್ರೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, PDO ಸದಸ್ಯರು ಇವರ ಸಹಕಾರದೊಂದಿಗೆ ಈ ಗ್ರಾಮದಲ್ಲಿ ಬಂದು ಖಂಡಿತವಾಗಿ ಒಂದು ದೊಡ್ಡ ಒಂದು ಬಾಡಿಗೆ ಇಲ್ಲದ್ರೆ ಸಹ ಸಣ್ಣ ಬಾಡಿಗೆಯಲ್ಲಿ ಗ್ರಾಮಾಂತರ ಪ್ರದೇಶ ಆದರೂ ಸಹ ಗ್ರಾಮ ಪಂಚಾಯತಿ ಆದರೂ ಸಹ ಗ್ರಾಮಾಂತರ ಅಲ್ಲ, ಇದು ನಾಟಕ ಅಲ್ಲ. ಅಂದ್ರೆ ಇಡೀ ಒಂದು ತಲಪಾಡಿ ಇರ್ಬೋದು, ಕಿನ್ಯ, ಕೊಣಜ, ಬೆಲ್ಮ ಇದಕ್ಕೆಲ್ಲ ಒಂದು ಕೊಂಡಿಯಾಗಿ ಈಗ ತಾನೇ ತಾಲೂಕ್ ಪಂಚಾಯತಿ ನಮ್ಮ ಇದರ ಹತ್ತಿರ ಹಾಸ್ಪಿಟಲ್ ಅಲ್ಲಿ ಆದಷ್ಟು ಬೇಗ ಉದ್ಘಾಟನೆಗೊಳ್ಳಲಿದೆ. ಆದುದರಿಂದ ಈ ಆತ್ಮಶಕ್ತಿ ಸರ್ಕಾರಿ ಸಂಘಕ್ಕೆ ತುಂಬಾ ಸಹಕಾರ ಆಗಲಿದೆ. ಆದಷ್ಟು ಜನಸಂಖ್ಯೆ ಇರುವಂತಹ ಈ ಗ್ರಾಮ, ಈ ಪ್ರದೇಶದಲ್ಲಿ ಒಂದು 10-15 ಸಾವಿರ ಜನ ಮಂಜನಾಡಿ ಒಂದೇ ಗ್ರಾಮದಲ್ಲಿದೆ. ಇದಕ್ಕೆ ಕೊಂಡಿಯಾಗಿಕೊಂಡು ಕೋಟೆಕಾರು ಇದೆ, ಬೆಲ್ಮ ಇದೆ, ಕೊಣಜ ಇದೆ, ಎಲ್ಲ ಜನಸಂಖ್ಯೆ ಇರುವಂತಹ ಪ್ರದೇಶ. ತಾವುಗಳು ಆದಷ್ಟು ಶ್ರಮಪಟ್ಟು ಈಗ ತಾನೇ ಹೊಸತಾಗಿ ಆಗುವಾಗನೇ 500 ಮೆಂಬರ್ ಈಗ ತಾನೇ ಆಗಿದೆ. ಆದುದರಿಂದ ಎಲ್ಲರೂ ಇಲ್ಲಿ ಇದಕ್ಕೆ ಸಹಕಾರ ಎಲ್ಲ ಇವರು ಸ್ಟಾಫ್ನವರು ಆದಷ್ಟು ಕೆಲಸ ಮಾಡಿದರೆ ಖಂಡಿತವಾಗಿ ಇದು ಇನ್ನೂ ಮುಂದಕ್ಕೆ ಹೋಗ್ಬೋದು. ಮನೆಗೆ ಒಂದು ಪಿಗ್ಮಿ ಕಲೆಕ್ಷನ್ ಮಾಡಿದ್ರು ಸಹ ಖಂಡಿತವಾಗಿ ಇದು ಮುಂದಕ್ಕೆ ಹೋಗ್ಬೋದು ಅಂತ ಹೇಳುತ್ತಾ ಎಲ್ಲರೂ ಇದಕ್ಕೆ ಸಹಕಾರ ಖಂಡಿತವಾಗಿ ನಾವು ಎಲ್ಲರೂ ಸಹಕಾರ ಕೊಡ್ತೇವೆ ಅಂತ ಹೇಳುತ್ತಾ ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಸಂಸ್ಥೆಯು ಒಂದು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಹೊಂದುತ್ತದೆ ಅಂತ ಹೇಳಿ ಎಲ್ಲ ನಮ್ಮ ಸಭೆಯಲ್ಲಿ ಇದ್ದಂತಹ ಗಣ್ಯರೆಲ್ಲರೂ ಕೂಡ ನೆರವೇರಿಸಿದ್ದಾರೆ. ಮತ್ತೆ ಈ ಒಂದು ಸಂಸ್ಥೆಯು ಇಲ್ಲಿ ಬರಬೇಕಾದ್ರೆ ಕೆಲವೊಂದು ಈ ತೊಡಕುಗಳಿತ್ತು. ಮೊದಲು ನಮ್ಮ ಬೇರೆ ಬೇರೆ ಕೋಆಪರೇಟಿವ್ ಸೊಸೈಟಿಯವರು ಕೂಡ ಇಲ್ಲಿ ನಮ್ಮ ಒಂದು ನಾಡಿಕಲ್ ಜಂಕ್ಷನ್ ನಲ್ಲಿ ಶಾಖೆಯನ್ನು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿ ನಮಗೆ ಈಗಾಗಲೇ ಒಂದು ಪ್ರಪೋಸಲ್ ಅನ್ನು ಕೊಟ್ಟಿದ್ರು. ಹಾಗಾದ್ರೆ ನಾವು ಕೂಡ ಇವರಿಗೆ ಮತ್ತೆ ಬಂದಿದ್ದು ನಿಮ್ಮ ಶಾಖೆಯವರು ಆತ್ಮಶಕ್ತಿ ಬ್ಯಾಂಕಿನವರು ಕೇಳಿದಾಗ ನಾವು ಕೂಡ ಇದೊಂದು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳಿ ನಾವು ಮತ್ತೆ ಅಧ್ಯಕ್ಷರು, ಪಂಚಾಯತ್ ಸದಸ್ಯರೆಲ್ಲ ತೀರ್ಮಾನ ಮಾಡಿ ನಮ್ಮ ಈ ಒಂದು ಶಾಖೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ನೆರವೇರಿಸಿದ್ವಿ. ಹಾಗೂ ನಾನು ಹೇಳುವಂಥದ್ದೇನು ಅಂತ ಹೇಳಿದ್ರೆ, ಸಮಾಜಮುಖಿ ಕಾರ್ಯಗಳಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು ನಮ್ಮ ಸಂಸ್ಥೆ. ನಾನು ಒಂದು 2015-14 ಇರ್ಬೋದು ಈ ಸಂಸ್ಥೆಯ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ತರಬೇತಿ ಕಾರ್ಯಕ್ರಮವನ್ನು ಕೂಡ ಕೊಡ್ತಾ ಇದ್ದೆ. ಅದು ನಮ್ಮ ರಂಗಮಂದಿ ಇದರಲ್ಲಿ ಮಂಗಳೂರು ಪುರಭವನದಲ್ಲಿ ಇರೋ ಒಂದು ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಆ ಟೈಮಲ್ಲಿ ನಮ್ಮ ಅಧ್ಯಕ್ಷರನ್ನ ನಾನು ನೋಡಿದ್ದೆ. ಆದರೆ ಇದೇ ಅಧ್ಯಕ್ಷರು ನನ್ನ ಹತ್ತಿರ ಬಂದು ಮತ್ತೆ ನಮ್ಮ ಶಾಖೆಯನ್ನು ಇದನ್ನು ಮಾಡ್ತೀನಿ ಅಂತ ಹೇಳಿ ನನ್ನದೊಂದು ಸೌಭಾಗ್ಯ ಅಂತ ಹೇಳಿ ನನ್ನದೊಂದು ಬಳಸ್ಕೊಳ್ತೀನಿ. ಯಾಕೆಂದ್ರೆ ನಾನು ಕೂಡ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೊರಹೊಮ್ಮಿದ್ದು. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಸುಮಾರು 5 ಲಕ್ಷ ಜನರು ಒಂದು ಉದ್ಯೋಗವನ್ನು ಅರಸಿ ಅಲ್ಲಿ ಒಂದು ಎಕ್ಸಾಮ್ ಅನ್ನ ಬರೀತಾರೆ. ಇಲ್ಲಿ ಕರಾವಳಿ ಭಾಗದಲ್ಲಿ ಏನೇ ಅಂತ ಹೇಳಿದ್ರೆ, ನಮ್ಮ ಪ್ರತಿ ವರ್ಷದ SSLC ಮತ್ತು PUC ಪರೀಕ್ಷೆಯಲ್ಲಿ ಫಸ್ಟ್ ನೋಡಿದ್ರೆ ನಮಗೆ ವಾಡಿಕೆ ಅದು ಫಸ್ಟ್ ದಕ್ಷಿಣ ಕನ್ನಡ ಇಲ್ಲ ಉಡುಪಿ. ಆದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿವಿಲ್ ಸರ್ವಿಸ್ ಎಕ್ಸಾಮ್ಗಳಿಗೆ ಬಂದಾಗ ಒಂದು ಲಿಸ್ಟ್ ಅಲ್ಲಿ ಇರೋದು 2 ಜನ 3 ಜನ. ಯಾಕೆಂದ್ರೆ ಇಲ್ಲಿ ಮಾಹಿತಿ ಕೊರತೆ ಎಂದಾಗಿ ಮತ್ತೆ ನಮ್ಮ ಆರ್ಥಿಕ ವ್ಯವಹಾರಗಳಲ್ಲಿ ನಮ್ಮ ಯುವಕರು ಹೆಚ್ಚಾಗಿ ತೊಡಗುತ್ತಿರುವ ನಾಗರಿಕ ಸೇವೆಗಳಿಗೆ ಹೆಚ್ಚಾಗಿ ಬರ್ತಾ ಇಲ್ಲ ಇಲ್ಲಿ. ಹಾಗಾಗಿ ಈಗ ಒಂದು ಕಾರ್ಯಕ್ರಮ, ತರಬೇತಿ ಕಾರ್ಯಕ್ರಮಗಳನ್ನು ನೀಡುತ್ತಿರುವಂತದ್ದು ನಮ್ಮ ಆತ್ಮಶಕ್ತಿ ಸಂಸ್ಥೆಯ ಒಂದು ಶ್ಲಾಘನೀಯ ಕೆಲಸ ಅಂತ ಹೇಳಿ ನಮಗೆ. ಯಾಕೆಂದ್ರೆ ಈ ಒಂದು ಸಂಸ್ಥೆ ಹೆಚ್ಚು ತರಬೇತಿಗಳನ್ನು ನೀಡಿದಂತೆ
ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚು ಯುವಕರನ್ನ ಯುವತಿಯರನ್ನ ತಯಾರು ಮಾಡಿದಾಗ ನಮ್ಮ ನಾಗರಿಕ ಸೌಲಭ್ಯಗಳನ್ನು ಕೊಡುವಂತದ್ದು ಕೂಡ ಹೆಚ್ಚಾಗ್ತದೆ. ನಮ್ಮ ಈ ಭಾಗದಲ್ಲಿ ತುಂಬಾ ಕಡಿಮೆ ಇದ್ದಾರೆ. ನಾನು ಕೂಡ ಸುಮಾರು ನಾನು ಕೂಡ ಒಂದು ಚಿಕ್ಕ ಏಜ್ ಅಲ್ಲಿ ನಾಗರಿಕ ಸೇವೆಗೆ ಬಂದಂತವನು. ನಾನು ಕೂಡ ಸುಮಾರು ವರ್ಷಗಳ ಪ್ರಯತ್ನದಿಂದ ನಾನು ಕೂಡ ಈ ಒಂದು ಕೆಲಸಕ್ಕೆ ಬಂದಂತವನು. ಹಾಗಾಗಿ ನನ್ನದಲ್ಲೇ ಕೂಡ ನಿಮ್ಮೆಲ್ಲರೂ ಕೂಡ ಒಂದು ಮಾರ್ಗದರ್ಶನ ಆಗ್ಲಿ, ಸಂಸ್ಥೆಯಲ್ಲಿ ತರಬೇತಿ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೀಲಿ ಅಂತ ಹೇಳಿ ಈ ಶಾಖೆಗಳು 17ನೇ ಶಾಖೆ ಹೆಚ್ಚು 17 ಶಾಖೆಗಳಲ್ಲಿ ಹೆಚ್ಚೆಚ್ಚು ಲಾಭದಾಯಕ ಶಾಖೆಯಾಗಿ ನಮ್ಮ ನಾಟಕದಲ್ಲಿರುವಂತ ಒಂದ್ಲಿ ಈ ಶಾಖೆ ಹೊಂದಲಿ ಅಂತ ಹೇಳಿ ಆಶಿಸ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿಜವಾಗಿಯೂ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಒಂದು ಶಾಖೆ ಇಲ್ಲಿ ಪ್ರಾರಂಭ ಆಗಬೇಕಾದ್ರೆ ಮೊದಲಾಗಿ ನಾನು ದೇವರುಗಳ ಕೃಪೆ ಇರಲಿ ಅಂತ ಕೇಳಿದೆ. ಅಲ್ಲಾಹನ ಕೃಪೆ ಕೂಡ ನಮ್ಮ ಮೇಲೆ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಸಭಾ ಕಾರ್ಯಕ್ರಮ ಪೂರ್ಣಗೊಳ್ಳುವ ಮೊದಲು ಅಧ್ಯಕ್ಷರ ಮಾತಾಗುವಾಗಲೇ ಅಲ್ಲಿಂದ ನಮಗೆ ಕೂಡ ದೇವರ ಆಶೀರ್ವಾದ ಸಿಕ್ಕಿದೆ ಅಂತ ಹೇಳ್ತಾ, ಈ ಒಂದು ಪರಿಸರದಲ್ಲಿ ನಮ್ಮ ಶಾಖೆ ತೆರಿಬೇಕಾದ್ರೆ ನಾವು ತುಂಬಾ ಕಟ್ಟಡಗಳಿಗೆ ಓಡಾಡಿದಾಗ ನಮ್ಗೆ ಕಂಡದ್ದು ಮಂಜುನಾಥ್ ಗ್ರಾಮ ಪಂಚಾಯತ್ ಈ ಒಂದು ಕಟ್ಟಡ. ನೇರವಾಗಿ ನಾವು ಪಂಚಾಯತ್ಗೆ ತೆರಳಿ ಅಲ್ಲಿನ ಸದಸ್ಯರಾದಂತಹ ಶ್ರೀಯುತ ಅಬ್ಬಾಸ್ ಅವ್ರ ಹತ್ರ ಮಾತಾಡಿದೆವು. ಅವರು ಕೆಲವರು ತೊಂದರೆಗಳ ಬಗ್ಗೆ ಮಾತಾಡಿದ್ರು. ಯಾಕಂತ ಹೇಳಿದ್ರೆ ಕೊಡ್ಬೇಕಾದ್ರೆ ಅದರದೇ ಆದ ನೀತಿ ನಿಯಮಗಳಿರ್ತದೆ. ಪಂಚಾಯತ್ ಆಗಿ ನೇರವಾಗಿ ಕೊಡುವಾಗಿಲ್ಲ. ಆದ್ರೂ ಕೂಡ ಎಲ್ಲಾ ರೀತಿಯ ನೀತಿ ನಿಯಮಗಳನ್ನು ಅನುಸರಿಸಿ ಅದು ಯಾವ ರೀತಿ ಮಾಡಬೇಕು, ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಒಂದು ರೀತಿಯಲ್ಲಿ ಅದನ್ನು ನೆರವೇರಿಸಿದ ಅಧ್ಯಕ್ಷರು ಹಾಗೂ PDO ಹಾಗೂ ಎಲ್ಲ ಸದಸ್ಯರುಗಳಿಗೆ ಮೊದಲಾಗಿ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲೇಬೇಕು. ಅವರಲ್ಲಿದ್ದಂತ ಒಂದೇ ಮಾತು ಎಂತ ಹೇಳಿದ್ರೆ, ಈ ಭಾಗದಲ್ಲಿ ಒಂದು ಒಳ್ಳೆಯ ಸೊಸೈಟಿ ಬರಬೇಕು, ಸಹಕಾರಿ ಸಂಘ ಬರಬೇಕು ಅಂತ ಹೇಳಿ ಎಲ್ಲರೂ ಆ ಒಂದು ಚಿಂತನೆ ಇದ್ದಾಗ ಮಾತ್ರ ಈ ಸಂಸ್ಥೆ ಇಲ್ಲಿ ಪ್ರಾರಂಭ ಆಗ್ಲಿಕ್ಕೆ ಸಹಕಾರ ಆಯ್ತು. ಹಾಗಾಗಿ ಇಲ್ಲಿ ನಾವು ಇಲ್ಲಿ ಶಾಖೆ ತೆರೆದಿದ್ದೇವೆ. ಈ ಶಾಖೆ ಕೂಡ ನಮ್ಮ ಎಲ್ಲಾ ಶಾಖೆಗಳಿಗಿಂತ ವಿಭಿನ್ನವಾಗಿ, ಯಾಕಂತ ಹೇಳಿದ್ರೆ ಈಗಾಗಲೇ ನಾವು 17 ಶಾಖೆಗಳಲ್ಲಿ ಇದು 5ನೇ ಶಾಖೆ ಹವಾನಿಯಂತ್ರಿತ ಶಾಖೆ ಅಂತ ಹೇಳ್ಬೋದು. ನಮ್ಮ ಈಗಾಗಲೇ ತೆರೆಯುವಂತ ಎಲ್ಲಾ ಶಾಖೆಗಳನ್ನು ಹವಾನಿಯಂತ್ರಿತ ಶಾಖೆಯಾಗಿ ಮಾಡಿದ್ದೇವೆ. ಯಾವುದೇ ಒಂದು ರಾಷ್ಟ್ರೀಕೃತ ಬ್ಯಾಂಕಿಂಗಿಗೆ ಅದಕ್ಕಿಂತ ಉನ್ನತ ಮಟ್ಟದಲ್ಲಿ ನಾವು ಸೇವೆ ನೀಡುವ ನಿಟ್ಟಿನಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ಕೂಡ ನಾವು ಆ ರೀತಿಯ ಟ್ರೈನಿಂಗ್ ಅನ್ನು ಕೊಟ್ಟಿದ್ದೇವೆ. ಹಾಗೆ ನಿಮಗೂ ಕೂಡ ದೇಶದ ಯಾವುದೇ ಭಾಗಕ್ಕೂ ಹಣಕಾಸನ್ನು ಕಳಿಸುವಂತಹ ವಿದೇಶದಿಂದ ಹಣವನ್ನು ಪಡೆಯುವಂತ ಸೇವೆಯನ್ನು ಕೂಡ ಈ ಶಾಖೆಯಲ್ಲಿ ಕೊಡ್ಲಿಕ್ಕಿದ್ದೇವೆ. ಅಷ್ಟೇ ಅಲ್ಲ, ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಬೇಕಾಗುವಂತಹ ಸೇವೆಗೆ ಆರೋಗ್ಯ ಕಾರ್ಡ್ ಆಗಲಿ, ಆರೋಗ್ಯ ವಿಮೆ ಆಗಲಿ, ಎಲ್ಲಾ ರೀತಿಯ ಸೇವೆಯನ್ನು ಕೊಡ್ತಾ ಈ ಹಿಂದೆ ನಾವು ಕಳೆದ ಆರ್ಥಿಕ ಸಾಲಿನಲ್ಲಿ ಸುಮಾರು 500 ಕೋಟಿಗಿಂತ ಮಿಕ್ಕಿ ವ್ಯವಹಾರ ಮಾಡಿದ್ದೇವೆ. ಈ ಸಾಲಿನಲ್ಲಿ 600 ಕೋಟಿಗಿಂತ ಮಿಕ್ಕಿ ವ್ಯವಹಾರ ಮಾಡುವಂತ ಯೋಜನೆ ಹಾಕೊಂಡಿದ್ದೇವೆ. ನಿಮ್ಮೆಲ್ಲರ ಸಹಕಾರ ನೀಡಿದ್ರೆ ನಾವು ಇನ್ನಷ್ಟು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಹಾಗಾಗಿ ನೀವೆಲ್ಲರೂ ನಮ್ಮ ಶಾಖೆಗೆ ಬನ್ನಿ. ಈ ಒಂದು ಶಾಖೆಯಲ್ಲಿ ಈ ಪ್ರಾರಂಭಿಕ ಕೊಡುಗೆಯಾಗಿ ನಾವು ಈಗಾಗಲೇ ಚಿನ್ನಾಭರಣ ಸಾಲಕ್ಕೂ ಕೂಡ ಅತಿ ಹೆಚ್ಚಿನ ಮೌಲ್ಯ 2,800 ರೂಪಾಯಿವರೆಗೆ ನಾವು ಚಿನ್ನಾಭರಣ ಸಾಲವನ್ನು ಪ್ರತಿ ಗ್ರಾಮ್ಗೆ ನೀಡುವ ಯೋಜನೆ ಹಾಕೊಂಡಿದ್ದೇವೆ. ಹಾಗೂ ಕನಿಷ್ಠ ಬಡ್ಡಿ ದರ ₹1 ಬಡ್ಡಿ ದರ ಹೇಳ್ಬೋದು. ತಿಂಗಳಿಗೆ ₹1 ಬಡ್ಡಿ ದರದ ಒಂದು ಬಡ್ಡಿ ದರದ ವ್ಯವಸ್ಥೆಯನ್ನು ಕೂಡ ಈ ಶಾಖೆಯಲ್ಲಿ ಅಳವಡಿಸಿದ್ದೇವೆ. ಯಾಕಂತ ಹೇಳಿದ್ರೆ ಹಲವಾರು ಜನರು ಫೈನಾನ್ಸ್ ಕಂಪನಿಗಳಿಗೆ ಹೋಗಿ ಮೋಸ ಹೋಗುವಂತ ಪರಿಸ್ಥಿತಿ. ಅಲ್ಲಿ ನೀವು ಒಂದು ದಿವಸ ಲೇಟ್ ಆದ ಕೂಡಲೇ ನಿಮಗೆ ಸರಿ ಡಬಲ್ ಬಡ್ಡಿ ಹಾಕ್ತಾರೆ. ಇಲ್ಲಿ ಆ ರೀತಿ ಇಲ್ಲ, ಚಕ್ರ ಬಡ್ಡಿ ಇಲ್ಲ. ಆ ಒಂದು ಲಾಭವನ್ನು ಕೂಡ ಈ ಶಾಖೆಯ ಮೂಲಕ ಪಡ್ಕೊಳ್ಳಿ. ಹಾಗೆ ವ್ಯಾಪಾರಸ್ಥರಿಗೆ ನಾವು ನೀಡುವಂತ ಕೂಡಲೇ ನಮ್ಮಲ್ಲಿ ಡಿಗ್ಮಿ ಅಥವಾ ಯಾವುದಾದ್ರೂ ಖಾತೆ ಹೊಂದಿ ಅವರು ಎಲ್ಲ ರೀತಿಯ ಅಂಗಡಿಗೆ ಪರವಾನಗಿ ಹೊಂದಿದ್ದಲ್ಲಿ ಅವರಿಗೆ ಕೂಡಲೇ ಸಾಲ ನೀಡುವ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. 10,000 ರೂಪಾಯಿ ಸಾಲ ಬೇಕಾದಾಗ ಕೇವಲ 5 ನಿಮಿಷದಲ್ಲಿ ಕೊಡುವಂತ ವ್ಯವಸ್ಥೆ ಕೂಡ ಈ ಒಂದು ಶಾಖೆಯಲ್ಲಿದೆ. ಆ ಒಂದು ಸಾಲದ ಪ್ರಯೋಜನ ಕೂಡ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಶಾಖೆಗೆ ನಮಗೆ ಬಂದು ಆಶೀರ್ವದಿಸಿದ ಎಲ್ಲ ನನ್ನ ಅಭಿಮಾನಿ ಬಂಧುಗಳು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರು, ಈಗಾಗಲೇ ರವೀಂದ್ರನ್ ಹೇಳಿದ್ರು, ನಾವು ಶಾಖೆ ಪ್ರಾರಂಭ ಮಾಡೋ ಮೊದಲು ಹಲವಾರು ಜನರ ಹತ್ರ ಅಭಿಪ್ರಾಯ ಕೇಳ್ತೇವೆ. ಇಲ್ಲಿ ಪ್ರಾರಂಭ ಮಾಡಬೇಕಾದ್ರೆ ನಾನು ರವೀಂದ್ರನ್ ಹತ್ರ ಕೂಡ ಕೇಳಿದೆ, ಇಲ್ಲಿ ಮಾಡಬಹುದಾ ಶಾಖೆ ಅಂತ. ಅವರು ಕೂಡ ಹೇಳಿದ್ರು. ಹಾಗೆ ತುಂಬಾ ಜನರು ನಾವು ಸರ್ವೆ ಮಾಡೋದು ನಾವು ಶಾಖೆ ಮಾಡೋದಿಲ್ಲ. ಹಾಗೆ ತುಂಬಾ ಜನರಿಗೆ ಸಹಕಾರ ನೀಡಿದ ಅವರೆಲ್ಲರಿಗೂ ಕೂಡ ನಾನು ಅಭಿನಂದಿಸ್ತಾ ಒಂದೇ ಮಾತಿನಲ್ಲಿ ನನ್ನ ಎಲ್ಲ ನಿರ್ದೇಶಕ ಬಂಧುಗಳಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಸಲಹಾ ಸಮಿತಿ ಸದಸ್ಯರು ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಎಲ್ಲರ ಸಹಕಾರ ಇದ್ದಾಗ, ಎಲ್ಲ ನಮ್ಮ ಸದಸ್ಯರ ಸಹಕಾರ ಇದ್ದಾಗ ಈ ನಮ್ಮ ಒಂದು ಬ್ಯಾಂಕ್ ಇಷ್ಟೊಂದು ಅಭಿವೃದ್ಧಿ ಪದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಿದೆ. ಅದರೊಂದಿಗೆ ನಮ್ಮ ಸಿಬ್ಬಂದಿಗಳು ಕೂಡ ಸಹಕಾರ ನೀಡಿದ್ದಾರೆ. ಎಲ್ಲರಿಗೂ ನಾನು ಅಭಿನಂದನೆ
ಸಲ್ಲಿಸಿ ಈ ಒಂದು ಶಾಖೆ ಶುಭವಾಗಲಿ ಅಂತ ಎಲ್ಲರಿಗೂ ನಾನು ವಂದನೆ ಸಲ್ಲಿಸ್ತೇನೆ. ಧನ್ಯವಾದಗಳು. ಶಾಖೆಯ ಬೆಳವಣಿಗೆಗಾಗಿ ಸರ್ವರ ಬೆಂಬಲ ಕೋರಿದ ನಮ್ಮ ಸಂಘದ ಅಧ್ಯಕ್ಷರಾದ ಚಿತ್ತರಂಜನ್ ಬೋಳಾರ್ ಇವರಿಗೆ ಧನ್ಯವಾದಗಳು. ಮುಂದಕ್ಕೆ ಆಗಮಿಸಿರುವ ಗಣ್ಯ ಅತಿಥಿಗಳಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಶ್ರೀಯುತ ಚಿತ್ತರಂಜನ್ ಬೋಳಾರ್ ಇವರಲ್ಲಿ ಕೋರಿಕೆ. ದೇಶ ಸಹಕಾರಿ ಸಂಘದ 17ನೇ ನೂತನ ನಾಟಕಲ್ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮ ಚೆಂದ ಕಾಣಿಸಿ ಸಂಘದ ಅಧ್ಯಕ್ಷರಾದ ಶ್ರೀ ಚಿತ್ತರಂಜನ್ ಬೋಳಾರ್ ಅವರಿಗೆ ಆತ್ಮೀಯ ವಂದನೆಯನ್ನು ಅರ್ಪಿಸುತ್ತಿದ್ದೇನೆ. ಶಾಖೆಯನ್ನು ಉದ್ಘಾಟಿಸಿ ಶುಭ ಹಾರೈಸಿ ಕಾರ್ಯನಿಮಿತ್ತ ನಿರ್ಗಮಿಸಿದ ಮಾಜಿ ಸಚಿವರು, ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗೌರವಾನ್ವಿತ ಶ್ರೀ ಯುಟಿ ಖಾದರ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆ ಮಾಡಿ ಶುಭ ಹಾರೈಸಿ ಕಾರ್ಯನಿಮಿತ್ತ ನಿರ್ಗಮಿಸಿದ ನಾಟೆಕಲ್ನ ಹಿರಿಯ ವೈದ್ಯರು, ಬಿಲ್ಲವ ಸೇವಾ ಸಮಾಜ ರಿಜಿಸ್ಟ್ರ್ ಕೊಲ್ಯ ಇದರ ಗೌರವಾಧ್ಯಕ್ಷರಾದ ಡಾಕ್ಟರ್ ರಾಮಾನುಜಂ ಇವರಿಗೂ ಧನ್ಯವಾದಗಳು. ಸುರೇಖಾ ಚಂದ್ರಹಾಸ್ ಇವರಿಗೂ ಧನ್ಯವಾದಗಳು. ಮಂಜನಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀ ಮೊಹಮ್ಮದ್ ಅಸೈ ಒಲಚಿಲ್ ಇವರಿಗೂ ಧನ್ಯವಾದಗಳು. ಶ್ರೀ ಬಾಬು ಶ್ರೀ ಶಾಸ್ತ್ರಿ ಇವರಿಗೂ ಧನ್ಯವಾದಗಳು. ವಿದ್ಯಾರತ್ನ ಎಜುಕೇಷನ್ ಟ್ರಸ್ಟ್ ರಿಜಿಸ್ಟ್ರ್ ದೇರ್ಲಕಟ್ಟೆ ಇದರ ಅಧ್ಯಕ್ಷರಾದ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರಿಗೂ ಧನ್ಯವಾದಗಳು. ಮಂಜನಾಡಿ ಗ್ರಾಮ ಪಂಚಾಯತ್ನ PDO ಆದ ಶ್ರೀ ಮಂಜಪ್ಪ HH ಇವರಿಗೂ ಧನ್ಯವಾದಗಳು. ಅಧ್ಯಕ್ಷರಾದ ಅನೀಫ್ ಇವರಿಗೂ ಧನ್ಯವಾದಗಳು. ಪ್ರೇಮ ಇವರಿಗೂ ಧನ್ಯವಾದಗಳು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಎಲ್ಲ ಆಡಳಿತ ನಿರ್ದೇಶಕರಿಗೆ, ಸಲಹಾ ಸಮಿತಿ ಸದಸ್ಯರಿಗೆ, ಟ್ರಸ್ಟಿಗಳಿಗೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗೌರವಾನ್ವಿತ ಸದಸ್ಯರು, ಗ್ರಾಹಕರು, ಮಾಧ್ಯಮ ಮಿತ್ರರು ಹಾಗೂ ಛಾಯಾಗ್ರಾಹಕರಿಗೂ ಧನ್ಯವಾದವನ್ನು ಬಯಸುತ್ತೇನೆ.